ಪ್ರತಿಯೊಂದು ಸಮಯದಲ್ಲೂ ಆಗ್ತಾ ಇರೋದು ಎಲ್ಲ ರ್ಯಾಂಕಿಂಗ್ ಹೇಳ್ಕೊಂಡು ಎಲ್ಲ ಡಿಸ್ಟ್ರಿಕ್ಟಲ್ಲಿ ರ್ಯಾಂಕಿಂಗ್ ಮಾಡಿ ನಮ್ಮ ವಿ ಎಸ್ಗಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಒಂದೊಂದು ವಿ ಎಸ್ಗಳಿಗೆ 3, 4, 5 ಗ್ರಾಮಗಳನ್ನು ಕೊಡ್ತಾ ಇದ್ದಾರೆ. ನಾವು ಹೇಗೆ ಕೆಲಸ ಮಾಡೋದು? ಗ್ರಾಮ ಸಭೆಗಳಲ್ಲಿ ಕೂಡ ಹಾಗೇನೆ ಎಲ್ಲ ಜನಗಳು ನಮ್ಮ ಮೇಲೇ ನಿಮ್ಮದೇ ತಪ್ಪಿದೆ, ನೀವೇ ಇದು ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೇ ಹೊರೆ ಹಾಕ್ತಾರೆ ವಿನ ಬೇರೆ ಯಾವ ಡಿಪಾರ್ಟ್ಮೆಂಟ್ ಮೇಲೂ ಹಾಕ್ತಾ ಇಲ್ಲ. ಒಂದು ಆಫೀಸಲ್ಲಿ ಸರಿಯಾದ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳಿಲ್ಲ. ಲೇಡೀಸ್ಗಳಿರುವಾಗ ಮಾಮೂಲಿ ನಿಮಗೆ ಶೌಚಾಲಯಗಳಾಗಲಿ ಯಾವುದೇ ಇಲ್ಲಿವರೆಗೆ ನಾವು ಅದನ್ನು ಮನವಿ ಮಾಡಿಕೊಂಡೇ ಬಂದಿದ್ದೇವೆ. ನಾನು ಕಣಿಯೂರು VA, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಸರ್, ಬೀಳುವ ಸ್ಥಿತಿಯಲ್ಲಿದೆ. ಇದನ್ನು ಎಷ್ಟು ಸಲ ನಾವು ಮನವಿ ಮಾಡಿದ್ದೇವೆ. ಉರುವಾಲು VA ಆಫೀಸ್ ಕೂಡ ಹಾಗೇ ಇದೆ. ನಾವು ಹುಡುಗಿರು, ನಮಗೂ ಬೇಕಾಗ್ತದಲ್ಲ ಸರ್ ಬೇಸಿಕ್ಸ್ ನೀಡ್ಸ್. ಇದಕ್ಕೆ ಏನು ಸರ್ಕಾರ ಏನು ಉತ್ತರ ಕೊಟ್ಟಿದೆ? ಏನು ಇಲ್ಲಿವರೆಗೆ ಉತ್ತರ ಕೊಡಲಿಲ್ಲ. ನಾನು ಉರುವಾಲು ಕಚೇರಿಯಲ್ಲಿ ನನಗೆ ಒಂದು ಟಾಯ್ಲೆಟ್ ಕೂಡ ಇಲ್ಲ. ಟಾಯ್ಲೆಟ್ ಇಲ್ಲದೆ ನಾನು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಜಾಸ್ತಿ ಟೆನ್ಷನ್ ಆಗ್ತಾ ಇದೆ. ಮನೆ ಕೆಲಸ ಮಾಡಬೇಕಾ ಅಥವಾ ಆಫೀಸ್ನಲ್ಲಿರುವ ಈ ಒತ್ತಡಗಳನ್ನು ನಿವಾರಣೆ ಮಾಡ್ಕೋಬೇಕನ್ನೋ ಟೆನ್ಷನಲ್ಲಿದ್ದೇವೆ. ದಿವಸಕ್ಕೆ ನೀವು 60% ಮಾಡಿ 70% ಮಾಡಿ ಅಂತ ಹೇಳ್ತಾರೆ. ಆ ಪರ್ಸೆಂಟೇಜ್ ಮಾಡಬೇಕಿದ್ರು ಅವರು ಸರ್ಕಾರದಿಂದ ನಮಗೆ ಏನಾದರೂ ಸೌಲಭ್ಯ ಕೊಟ್ಟಿರಬೇಕು. ನಮಗೆ ಆಫೀಸಲ್ಲಿ ಆ್ಯಕ್ಚುಲಿ ಈಗ ಈ ಟೆಕ್ನಿಕಲ್ಗೆ ಅಂತ ಬೇರೆ ಸ್ಟಾಫ್ ಇಲ್ಲ. ನಮ್ಮಲ್ಲಿ ಒಂದು ನಂಬಿಕೆ ಇರ್ತದೆ ಅವರಿಗೆ, ನಾವೊಂದು ವಿಶ್ವಾಸದಲ್ಲಿ ಅವ್ರನ್ನ ಕರೆಸಿರ್ತೇವೆ, ಇವತ್ತು ಮಾಡ್ತೇವೆ ಅಂತ. ಇನ್ನೊಮ್ಮೆ ಬಂದು ಅಂತ ಹೇಳಿದಾಗ ಅವರು ನೇರವಾಗಿ ನಮಗೆ ಹೇಳಲಿಕ್ಕೆ ಆಗದಿದ್ರು ಅವ್ರ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇಟ್ಕೊಂಡು ಇವ್ರು ಏನು ಮಾಡೋದಿಲ್ಲ ಕೆಲಸ ಆ ರೀತಿ ಎಲ್ಲ ಬೈಕೊಂಡು ಹಿಂದೆ ಹೋಗ್ತಾರೆ. ಆ್ಯಕ್ಚುಲಿ ನಾವು ನೇಮಕಾತಿಯಾಗಿ ಟೆಕ್ನಿಕಲ್ ಹ್ಯಾಂಡ್ ಆಗಿ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರೋದು ಮಾತ್ರ ಟೆಕ್ನಿಕಲ್ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಕೆಲಸಗಳಿಗೂ ನಾವೇ ಹೊಣೆ ಆಗ್ತೀವಿ. ಆದರೆ ನಮಗೆ ಯಾವುದೇ ರೀತಿಯಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಆದರೂ ಕೂಡ ನಿರಂತರವಾಗಿ VAಗಳನ್ನು ಟಾರ್ಗೆಟ್ ಮಾಡಲಾಗ್ತದೆ ಅನ್ನುವಂಥದ್ದನ್ನು ಆರೋಪಿಸಿ ಬಹಳಷ್ಟು ವ್ಯವಸ್ಥಿತವಾಗಿ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರಿನಿಂದ ಆರಂಭಗೊಂಡು ಪ್ರತಿ ತಾಲೂಕು ಘಟಕದಲ್ಲಿ, ಅಂದರೆ ಈಗ ಬೆಳ್ತಂಗಡಿ ತಾಲೂಕಿನ VAಗಳು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆ್ಯಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗ್ತಿರುವಂಥ ಒತ್ತಡವನ್ನು ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಏನೇ ಬರಲಿ ಒಗ್ಗಟ್ಟಿರಲಿ, ಸಂಘಟನೆ ಚಿರಾಯುವಾಗಲಿ ಅನ್ನುವಂತಹ ಧ್ಯೇಯವಾಕ್ಯಗಳನ್ನು ಕೂಡ ಹೇಳಿಕೊಂಡು ಅವರು ಒಗ್ಗಟ್ಟಿನಲ್ಲಿ ಇಲ್ಲಿ ಕುಳಿತಿದ್ದಾರೆ. ಎಲ್ಲರೂ ಒಟ್ಟಾಗಿ ಕುಳಿತಿರುವಂಥದ್ದು. ಈಗ ಮಾತನಾಡಿಸಬೇಕು, ಇದರ ಅಧ್ಯಕ್ಷರನ್ನು ನಾವು ಮಾತನಾಡಿಸಬೇಕು. ಎಲ್ಲರೂ ಕೂಡ ಇಲ್ಲಿ ಕುಳಿತಿದ್ದಾರೆ. ಜೊತೆಗೆ ಅವರ ಹತ್ರ ಒಂದು ಮಾತಾಡಿಸಬೇಕು. ಸರ್, ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ಗ್ರಾಮಕ್ಕೆ ಬಹಳ ಮುಖ್ಯ. ಅದರ ಜೊತೆಗೆ ಇವತ್ತಿನ ನಿಮ್ಮ ಈ ಪ್ರತಿಭಟನೆಗೆ ಕಾರಣ ಏನು? ಈ ಪ್ರತಿಭಟನೆಗೆ ಮೂಲ ಕಾರಣ ಅಂತಂದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ಕೆಲಸದ ಒತ್ತಡ ಹೆಚ್ಚುತ್ತಾನೆ ಇದೆ. ನಮ್ಮಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯವನ್ನು ಕೊಡದೆ ಇವರು ಕೆಲಸದ ಹೊರೆನೇ ಹೆಚ್ಚಿನದಾಗಿ ಮಾಡ್ತಾನೆ ಇದ್ದಾರೆ. ಮತ್ತು ನಾವಿರೋವಂಥ ಕೆಲಸ ಈಗ ನಮಗೆ ತಾಂತ್ರಿಕ ಹುದ್ದೆ ಥರ ಅನ್ನಿಸ್ತಾ ಇದೆ. ಹೆಚ್ಚಿನ ಒಂದು 15ಕ್ಕಿಂತಲೂ ಹೆಚ್ಚಿನ ಮೊಬೈಲ್ ಆ್ಯಪ್ಗಳ ಮುಖಾಂತರ ಕೆಲಸ ಮಾಡುವಂಥ ಕಷ್ಟ ಈಗಿದೆ ನಮ್ಮಲ್ಲಿ. ಅದಕ್ಕೆ ಯಾವುದೋ ಮೊಬೈಲ್ ಕೊಟ್ಟಿಲ್ಲ, ಅದಕ್ಕೆ ಸಿಮ್ ಕೊಟ್ಟಿಲ್ಲ, ಅದಕ್ಕೆ ಒಂದು ಡಾಟಾ ಕೊಟ್ಟಿಲ್ಲ. ಮತ್ತು ಇನ್ನೂ ಹೆಚ್ಚಿನವುದು ಎಲ್ಲ ಕೆಲಸ ಕಾರ್ಯಗಳನ್ನು ಕಚೇರಿಯಲ್ಲೇ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಲ್ಯಾಪ್ಟಾಪ್ ಇಲ್ಲ, ಒಂದು ಪ್ರಿಂಟರ್ ಇಲ್ಲ, ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಇಲ್ಲ. ಈ ಎಲ್ಲ ಸಮಸ್ಯೆಗಳು ಇದ್ದಾವೆ ಇಲ್ಲಿ ನಮ್ಮಲ್ಲಿ. ಓಕೆ, ಈಗ ಇಷ್ಟೆಲ್ಲ ಇಲ್ಲ ಅಂತ ಹೇಳುವಂಥದ್ದನ್ನು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ? ನಾವು ಇದಕ್ಕೂ ಮುಂಚೆ ಹಲವಾರು ಸಾರಿ ನಾವು ಕೇಂದ್ರ ಸಂಘದಿಂದ ನಾವು ಬೆಂಗಳೂರಲ್ಲೂ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ಮನವಿಗಳನ್ನ ಕೊಟ್ಟಿದ್ದೀವಿ. ಯಾವ ಸರ್ಕಾರ ಚೇಂಜ್ ಆಗಿದೆ ಆಗೆಲ್ಲನೂ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದೀವಿ. ಅದಕ್ಕೆ ಇವತ್ತಿನವರೆಗೂ ಯಾರೂ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿಲ್ಲ ನಮಗೆ. ಓಕೆ, ಈಗ ನಿಮ್ಮ ಒಗ್ಗಟ್ಟು ಹೇಗಿದೆ? ಈಗ ನಾವು ಇವತ್ತು ಈ ದಿನ ನಾವು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅಧ್ಯಕ್ಷರ ಅನುಮತಿಯಂಗೆ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ಕೈಗೊಂಡಿದ್ದಾರೆ ಅದರಂತೆ ನಾವೀಗ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ನಾವು ಏಕಕಾಲದಲ್ಲಿ. ಈ ಅನಿರ್ದಿಷ್ಟಾವಧಿ ಮುಷ್ಕರ ನಾಳೆ ದಿನ ಎಲ್ಲ ಅಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಲ್ಲೂ ಇರುತ್ತೆ. ಮೇಡಮ್, ಎಷ್ಟು ತೊಂದರೆ ಆಗ್ತದೆ? ನೀವೆಲ್ಲರೂ ಕೂಡ ಕುಳಿತೀರಿ, ನಿಮ್ಮ ಒಗ್ಗಟ್ಟಿನ ಒಂದು ಧ್ವನಿಯಲ್ಲಿ ನೀವು ಮಾತಾಡೋದಾದರೆ ಏನು ಹೇಳ್ತೀರಿ? ಸರ್ ನೋಡಿ, ಈಗ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಾಗಿ ಎಷ್ಟು ಸಮಸ್ಯೆಗಳಾಗ್ತಾ ಇದ್ರೆ ಅಂದರೆ ನಮಗೆ ಬೇಸಿಕ್ ನೀಡ್ಸ್ ಇಲ್ಲ. ಒಂದು ಆಫೀಸಲ್ಲಿ ಸರಿಯಾದ ಕೂತ್ಕೊಳ್ಳುವಂಥ ವ್ಯವಸ್ಥೆಗಳಿಲ್ಲ. ಲೇಡೀಸ್ಗಳಿರುವಾಗ ಮಾಮೂಲಿ ನಿಮಗೆ ಶೌಚಾಲಯಗಳಾಗಲಿ ಯಾವುದೇ ಇಲ್ಲಿವರೆಗೆ ನಾವು ಅದನ್ನು ಮನವಿ ಮಾಡಿಕೊಂಡೇ ಬಂದಿದ್ದೇವೆ. ಆದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅಲ್ಲದೆ ಪ್ರತಿಯೊಂದು ಈಗ ಬೇರೆ ಕೃಷಿ ಇಲಾಖೆಯವ್ರದ್ದು ಯಾವ ಡಿಪಾರ್ಟ್ಮೆಂಟ್ ಇದ್ದರೂ ಎಲ್ಲನೂ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಅವ್ರು ಹೊರೆ ಹಾಕ್ತಾರೆ ವಿನ ಅವರವರ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ VSಗಳನ್ನೇ ಜವಾಬ್ದಾರಾಗಿ ಮಾಡ್ತಾರೆ. ಈಗ ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ತುಂಬ VSಗಳು ಹೈಪರ್ ಟೆನ್ಷನಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರುವಂಥ ಸಮಸ್ಯೆಗಳು ಕೂಡ ಇದೆ. ಹಾಗೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಮಿಂಗಲಾಗಲಿಕ್ಕೂ ಆಗ್ತಿಲ್ಲ. ಪ್ರತಿ ಶನಿವಾರ ಆಗಲಿ ಯಾವುದೇ ರಜೆ ದಿನಗಳು ಬರಲಿ ನಾವು ಫೀಲ್ಡಿಗೆ ಇಳಿಬೇಕು. ಯಾಕೆ ನಮಗೂ ಫ್ಯಾಮಿಲಿ ಇಲ್ವಾ ಸರ್? ನಾವು ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋದು ಬೇಡವಾ? ಅದು ಅಲ್ಲದೆ ಫಸ್ಟ್ ಈ ರ್ಯಾಂಕಿಂಗ್ ಪದ್ಧತಿಯನ್ನು ತೆಗಿಬೇಕು.
ಪ್ರತಿಯೊಂದು ಸಮಯದಲ್ಲೂ ಆಗ್ತಾ ಇರೋದು ಎಲ್ಲ ರ್ಯಾಂಕಿಂಗ್ ಹೇಳ್ಕೊಂಡು ಎಲ್ಲ ಡಿಸ್ಟ್ರಿಕ್ಟಲ್ಲಿ ರ್ಯಾಂಕಿಂಗ್ ಮಾಡಿ ನಮ್ಮ ವಿ ಎಸ್ಗಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಯಾಕೆಂದರೆ ರ್ಯಾಂಕಿಂಗ್ ನಾವು ಈಗ ಯಾವುದೇ ಒಂದು ಸಂಯೋಜನೆ ಆ್ಯಪ್ ಆಗಲಿ ಜಾತಿ ಅದೇ ಆಗಲಿ ನಾವು ಪುಷ್ ಮಾಡಿದ್ರೆ ರ್ಯಾಂಕಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾವು ಯಾವುದೋ ಫೀಲ್ಡಲ್ಲಿ ಇರ್ತೇವೆ, ಎಲ್ಲೋ ಟೆನ್ಷನಲ್ಲಿ ಇರ್ತೇವೆ, ಪ್ರತಿಯೊಂದು ವಿಷಯದಲ್ಲಿ ನಾವು ಟೆನ್ಷನನ್ನೇ ಅನುಭವಿಸ್ತಾ ಇದ್ದೇವೆ. ಸ್ಟಾಫ್ಗಳು ಕಡಿಮೆ ಇದ್ದಾರೆ ಸರ್ ಫೀಲ್ಡಲ್ಲಿ, ರಿಕ್ರೂಟ್ಮೆಂಟ್ ಯಾರೂ ಮಾಡ್ತಾ ಇಲ್ಲ. ಒಂದೊಂದು ವಿ ಎಸ್ಗಳಿಗೆ 3 4 5 ಗ್ರಾಮಗಳನ್ನು ಕೊಡ್ತಾ ಇದ್ದಾರೆ. ನಾವು ಹೇಗೆ ಕೆಲಸ ಮಾಡೋದು ಅಂಥದ್ರಲ್ಲಿ ಎಲ್ಲವನ್ನ ಬೇಗ ಮುಗಿಸ್ಬೇಕು ಅಂತ ಹೇಳ್ತಾರಲ್ವಾ, ಇವರು ಸರಿಯಾದ ಗ್ರಾಮ ಸಭೆಗಳಲ್ಲಿ ಕೂಡ ಹಾಗೇನೆ ಎಲ್ಲ ಜನಗಳು ನಮ್ಮ ಮೇಲೇ ನಿಮ್ಮದೇ ತಪ್ಪಿದೆ, ನೀವೇ ಇದು ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೇ ಹೊರೆ ಹಾಕ್ತಾರೆ ವಿನ ಬೇರೆ ಯಾವ ಡಿಪಾರ್ಟ್ಮೆಂಟ್ ಮೇಲೂ ಹಾಕ್ತಾ ಇಲ್ಲ. ಈಗ ಕ್ರಾಪ್ ಸರ್ವೆಯನ್ನು ಅದು ಆ್ಯಕ್ಚುಲಿ ಕೃಷಿ ಡಿಪಾರ್ಟ್ಮೆಂಟ್ಗೆ ಬರ್ತಿದ್ದಾರೆ, ಅಗ್ರಿಕಲ್ಚರ್, ಅದನ್ನು ನಮಗೆ ಕೊಟ್ಟಿದ್ದಾರೆ ಸರ್. ನಾವು ವಿ ಎಸ್ಗಳೇ ಎಲ್ಲ ವೆರಿಫೈ ಮಾಡಬೇಕಂದ್ರೆ ನಮಗೇನು ಸರ್ 10 ಕೈ ಇದೆ 10 ಕಾಲಿದೆ, ಇರೋದು 2 ಕೈ 2 ಕಾಲು ಅಷ್ಟೇ ಅಲ್ವಾ. ಸೊ ಆದ ಕಾರಣ ನಾವು ಅದಕ್ಕೋಸ್ಕರ ನಾವೀಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮೇಯ್ನ್ ಏನಂದರೆ ರ್ಯಾಂಕಿಂಗ್ ಪದ್ಧತಿಯನ್ನು ತೆಗಿಲೇಬೇಕು, ತೆಗೆದಿಲ್ಲ ಅಂದರೆ ನಮಗೆ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಿದೆ. ಹಾಗೆ ಬೇಸಿಕ್ ನೀಡ್ಸ್ಗಳನ್ನು ಕೊಡಲೇಬೇಕು, ಅವರು ರಿಕ್ರೂಟ್ಮೆಂಟ್ ಮಾಡಬೇಕು, ಮಾಡಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಮುಗಿಯೋವರೆಗೆ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಸರ್, ಇದು ನಮಗೆ ಆಗೋವರೆಗೆ. ಬಹಳಷ್ಟು ಜನ ಹೇಳ್ತಾರೆ ಸರ್ವರ್ ತೊಂದರೆ ಅಥವಾ ನೆಟ್ವರ್ಕ್ ಇರೋದಿಲ್ಲ. ನಿಮಗೆ ಡಾಟಾ ನೀವೇ ಹಾಕೊಳ್ಳೋದು ಅಥವಾ ಸರ್ಕಾರ ಕೊಡೋದು? ಗೌರ್ಮೆಂಟಿಂದ ಬರೋದು ಸರ್ ಅದು. ಆ್ಯಕ್ಚುಲಿ ಈಗ RTC ಆಧಾರ್ ಲಿಂಕಿಂಗ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಚೂರು ಕೂಡ ಸರ್ವರ್ ಕರೆಕ್ಟ್ ಇಲ್ಲ. ಜನಗಳು ಬರ್ತಾರೆ ನಮ್ಮ ಆಫೀಸಿಗೆ, ಬಂದಾಗ ನಾವು ಜನಗಳನ್ನು ಎಷ್ಟು ಹೊತ್ತು ನಾವು ಕಾಯಿಸ್ಬೋದು ಸರ್, ನೀವೇ ಹೇಳಿ. ಯಾಕೆ ಅಂತ ಹೇಳಿದರೆ ಅವ್ರು ಬಂದಾಗ ಕಿರಿಕಿರಿ ಮಾಡ್ತಾರೆ ನಮ್ಮ ಆಫೀಸ್. ನಾವು ಇವಾಗ ಅವ್ರನ್ನ ಕರಿತೀವಿ, ಬನ್ನಿ ಮಾಡ್ಬೋದು ಅಂತೇಳಿ, ಆದರೆ ಬರುವಾಗ ಇವ್ರು ಸರ್ವರ್ ಕೊಡಲ್ಲ. ನಾವೇನಾದರೂ ಕಂಪ್ಲೇಂಟ್ ಮಾಡಿದರೆ ಅದು ಟೆಕ್ ಟೀಮ್ಗೆ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಸರ್ವರ್ ಇನ್ನೂವರೆಗೆ ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ನಮಗೆ. ಅದರಿಂದಾಗಿ ತುಂಬ ಸಮಸ್ಯೆಗಳಾಗ್ತಿದೆ. ಮತ್ತು ನಮಗೆ ಜನಗಳು ನಮ್ಮನ್ನೇ ಬೈದುಕೊಂಡು ನಮ್ಮನ್ನೇ ದೂಷಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಕೂಡ ಬಂದಿದೆ ಇಲ್ಲಿಗ. ನಿಮ್ಮ ಹೆಸರು? ಉಷಾ ಕಿರಣ್ ಸರ್. ಎಷ್ಟು ವರ್ಷದಿಂದ ಕೆಲಸ? ನಾನು ಈಗ ಗ್ರಾಮಕ್ಕೆ ಬಂದು 1.5 ವರ್ಷ ಆಯಿತು. ನಂದು ಸರ್ವಿಸ್ 14 ವರ್ಷ ಆಯಿತು ಸರ್. 14 ವರ್ಷದಿಂದಲೂ ಈ ಸಮಸ್ಯೆ ಇದ್ದದ್ದೇ? ಹೌದು ಸರ್, ಹೌದು 14 ವರ್ಷ. ಹೌದು. ಇದು ನಿನ್ನೆ ಮೊನ್ನೆ ಅಲ್ಲ, ಮೂಲ ಸೌಕರ್ಯಗಳನ್ನು ಕೊಡಲೇ ಇಲ್ಲ ಇಲ್ಲಿವರೆಗೆ. ನಮ್ಮದು ಈಗ ನಾನೇ ಹೇಳ್ತಾ ಇದ್ದೆ, ಕಣಿಯೂರು VA ಆಫೀಸ್, ನಾನು ಕಣಿಯೂರು VA, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಸರ್, ಬೀಳುವ ಸ್ಥಿತಿಯಲ್ಲಿದೆ. ಇದನ್ನು ಎಷ್ಟು ಸಲ ನಾವು ಮನವಿ ಮಾಡಿದ್ದೇವೆ. ಉರುವಾಲು VA ಆಫೀಸ್ ಕೂಡ ಹಾಗೇ ಇದೆ. ನಾವು ಹುಡುಗಿರು, ನಮಗೂ ಬೇಕಾಗ್ತದಲ್ಲ ಸರ್ ಬೇಸಿಕ್ಸ್ ನೀಡ್ಸ್. ಇದಕ್ಕೆ ಏನು ಸರ್ಕಾರ ಏನು ಉತ್ತರ ಕೊಟ್ಟಿದೆ? ಏನೂ ಇಲ್ಲಿವರೆಗೆ ಉತ್ತರ ಕೊಡಲಿಲ್ಲ. ನಾವು ಪ್ರತಿ ಸಲ ನಾವು ರಿಪೋರ್ಟ್ ಮಾಡಿ ಕಳಿಸ್ತಾ ಇದ್ದೇವೆ. ಅದರಿಂದ ಏನು ನಮಗೆ ಪರಿಹಾರಗಳು ಸಿಗಲಿಲ್ಲ, ಅಥವಾ ಏನು ನಮಗೆ ಅದರಿಂದ ಏನು ಸಮಸ್ಯೆಗಳೇ ಉದ್ಭವ ಆಗಿದೆ ವಿನ ಪ್ರಾಬ್ಲಮ್ಸ್ಗಳು ಯಾವತ್ತೂ ಸಾಲ್ವ್ ಆಗಿಲ್ಲ ನಮ್ಮದು. ಯಾರಾದರೂ ಮಾತಾಡ್ತಿದ್ದಾರೆ? ಒಬ್ಬರು ಮಾತಾಡಿ ಬನ್ನಿ. ಯಾರು ಸಾಬು? ನನ್ನ ಹೆಸರು ಜಾಫಿರಾ. ನಾನು ಉರುವಾಲು, ಪಡಂಗಡಿ, ಗರಡಾಡಿ 3 ಗ್ರಾಮದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಫೀಲ್ಡಲ್ಲಿ ಈಗ 10 ವರ್ಷ ಆಯಿತು ನನ್ನ ಸರ್ವಿಸ್. ನಾವು ಮೊದಲಿಂದನೂ ಕೂಡ VA ಆಫೀಸಲ್ಲಿ ನಮಗೆ ಯಾವುದೇ ಫೆಸಿಲಿಟಿ ಇಲ್ಲ. ನಾನು ಉರುವಾಲು ಕಚೇರಿಯಲ್ಲಿ ನನಗೆ ಒಂದು ಟಾಯ್ಲೆಟ್ ಕೂಡ ಇಲ್ಲ. ಟಾಯ್ಲೆಟ್ ಇಲ್ಲದೆ ನಾನು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಮನವಿ ಕೊಡ್ತಾ ಇದ್ದೇನೆ. ಈ ಸಾರಿ AC ಅವರಿಗೆ ಕೊಟ್ಟಿದ್ದೇನೆ, ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡಬೇಕಷ್ಟೇ ಇನ್ನು ಏನಾಗ್ತದೆ ಅಂತೇಳಿ. ಹಾಗೆಯೇ ನಮಗೆ ಅಂದರೆ ಎಲ್ಲ ಆ್ಯಪ್ಗಳಿಂದನೇ ಕೆಲಸ ಮಾಡಬೇಕಂತ ಹೇಳ್ತಾ ಇರೋದ್ರಿಂದಾಗಿ ಒತ್ತಡ ಆಗ್ತಾಯಿದೆ. ಹೇಗೆಂದರೆ ನನಗೀಗ 2 ಮಕ್ಕಳಿದ್ದಾರೆ. ಮನೆಯಲ್ಲಿ ಬಂದು ಕೂಡ ಆ್ಯಪಲ್ಲೇ ಕೆಲಸ ಮಾಡ್ತಾಯಿದ್ರೆ ನಾವು ಮಕ್ಕಳಿಗೆ ಹೋಮ್ವರ್ಕ್ ಮಾಡಬೇಕು, ಎಕ್ಸಾಮ್ ಇದೆ. ಹಾಗಾಗಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ಜಾಸ್ತಿ ಟೆನ್ಷನ್ ಆಗ್ತಾಯಿದೆ. ಮನೆ ಕೆಲಸ ಮಾಡಬೇಕಾ ಅಥವಾ ಆಫೀಸ್ನಲ್ಲಿರುವ ಈ ಒತ್ತಡಗಳನ್ನು ನಿವಾರಣೆ ಮಾಡ್ಕೋಬೇಕನ್ನೋ ಟೆನ್ಷನಲ್ಲಿದ್ದೇವೆ. ಇಲ್ಲಿ ತುಂಬ VS ಇದ್ದಾರೆ. ನಾವು ಆದರೆ ಅಟ್ಲೀಸ್ಟ್ ಕಂಪ್ಯೂಟರ್ ಗೊತ್ತಿರೋರು ಇದ್ದೇವೆ. ಇಲ್ಲಿ ತುಂಬ ಸೀನಿಯರ್ ಇದ್ದಾರೆ. ಅವರಿಗೆ ಆ್ಯಕ್ಚುಲಿ ಮೊಬೈಲಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಬರದವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ದಿವಸಕ್ಕೆ ನೀವು 60% ಮಾಡಿ 70% ಮಾಡಿ ಅಂತ ಹೇಳ್ತಾರೆ. ಆ ಪರ್ಸೆಂಟೇಜ್ ಮಾಡಬೇಕಿದ್ರೂ ಅವರು ಸರ್ಕಾರದಿಂದ ನಮಗೆ ಏನಾದರೂ ಸೌಲಭ್ಯ ಕೊಟ್ಟಿರಬೇಕು. ನಮಗೆ ಆಫೀಸಲ್ಲಿ ಆ್ಯಕ್ಚುಲಿ ಈಗ ಈ ಟೆಕ್ನಿಕಲ್ಗೆ ಅಂತ ಬೇರೆ ಸ್ಟಾಫ್ ಇಲ್ಲ. ಜನಗಳು ಬಂದಾಗಲೂ ಕೂಡ ನಾವು ಅವರನ್ನು ನಾವೇ ಸಂಭಾಳಿಸಿ ಕಳಿಸಬೇಕು. ಹಾಗೆಯೇ ಈ ಸಂಯೋಜನೆ ಆ್ಯಪು ಮತ್ತು ಆಧಾರ್ ಸೀಡಿಂಗ್, ಲ್ಯಾಂಡ್ ಬಿಟ್ಟು ಇಂಥ ಎಲ್ಲ ಆ್ಯಪ್ಗಳು, ಬಗರ್ ಹುಕುಮ್ ಮತ್ತು ತುಂಬ ಆ್ಯಪ್ಗಳನ್ನು ಕೊಟ್ಟಿದ್ದಾರೆ. ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಲ್ಲೇ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಹಾಗಾಗಿ ನಮಗೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದ್ದರೂ ಏನಿದ್ರು ಕೂಡ ನಮ್ಮ ಈ ಸ್ವಂತ ಮೊಬೈಲನ್ನೇ ಆಫೀಸ್ಗೂ ಯೂಸ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನಾದರೂ ಇದ್ದರೂ ಒಂದು ಫೋಟೋ ವೀಡಿಯೋಸ್ ಏನು ಮಾಡೋದಿದ್ರು ಕೂಡ ನಮ್ಮ ಮೊಬೈಲನ್ನೇ ಯೂಸ್ ಮಾಡಬೇಕು. ಹಾಗಾಗಿ ಏನಾಗಿದೆ ಅಂದರೆ ನಾವೊಂದು 50,000 ಹೀಗೆ EMI ತಗೊಂಡು ಮೊಬೈಲ್ ತಗೊಂಡಿದ್ದರೂ ಕೂಡ ಅದನ್ನು ಆಫೀಸಿಗೆ ಅಂತ ಒಂದು ಇದುವರೆಗೂ ನಮಗೆ ಮೊಬೈಲೇ ಸಪ್ಲೈ ಇರಲಿಲ್ಲ. ಹಾಗಾಗಿ ಮತ್ತು ಈ ಬೆಳೆ ಸಮೀಕ್ಷೆ, ಬೆಳೆ ಕಟಾವು ಅಂಥದ್ದು ಕೃಷಿ ಇಲಾಖೆಯ ಕೆಲಸವನ್ನು ಕೂಡ ನಮ್ಮ ಹತ್ರನೇ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಬೇರೆ ಇಲಾಖೆದು ಮಾಡಬೇಕಾ, ನಮ್ಮ ಕಂದಾಯ ಇಲಾಖೆ ಕೆಲಸ ಮಾಡಬೇಕಾ ಅನ್ನೋ ಒತ್ತಡವೇ ಜಾಸ್ತಿ ಆಗಿದೆ. ನಮ್ಮ ಕಂದಾಯ ಇಲಾಖೆಯ ಕೆಲಸ ಆಗಿದ್ದರೂ ನಮಗೆ ತೊಂದರೆ ಇಲ್ಲ, ನಾವು ಮಾಡ್ಬೋದು. ಬೇರೆ ಇಲಾಖೆಯ ಕೆಲಸಕ್ಕಾಗಿ ಕೃಷಿ ಇಲಾಖೆಯ ಕೆಲಸಕ್ಕಾಗಿ ತುಂಬ ಸಲ ನಾವು ನಮ್ಮ ಸೀನಿಯರ್ ಆಫೀಸರಿಂದ ಬಯಸ್ಕೊಂಡಿದ್ದೇವೆ. ಆಗ ನಮಗೆ ನಿಜವಾಗಿಯೂ ಬೇಜಾರಾಗ್ತದೆ. ಯಾಕೆಂದರೆ ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಾ ಅನ್ನೋದು. ಹಾಗಾಗಿ
ನಮ್ಮ ಈ ಮುಷ್ಕರ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸುವ ತನಕ ಇರ್ತದೆ. ಓಕೆ, ಈಗ ಎಷ್ಟು ಸಮಯದ ಕಾಲ ಪರಂ ಈಗ ಎಲ್ಲಿಯ ತನಕ ಮುಂದುವರಿ ಅನಿರ್ದಿಷ್ಟಾವಧಿ ಸರ್. ಅನಿರ್ದಿಷ್ಟ ಹೇಗೆ ಸಮಸ್ಯೆ ಬಗೆಹರಿಯುವವರು ರೂಪುರೇಷೆ ಬೇಡಿಕೆ ಈಗ ಮುಷ್ಕರ ಇವತ್ತು ತಾಲೂಕಿನಲ್ಲಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ, ಓಕೆ, ಜಿಲ್ಲಾ ಮಟ್ಟದ ನಂತರ ಬಗೆಹರಿಲಿಲ್ಲ ಅಂದರೆ ರಾಜ್ಯ ಮಟ್ಟಕ್ಕೂ. ರಾಜ್ಯ ಮಟ್ಟದ. ಓಕೆ ಸರ್, ಈಗ ನೀವು ಹೇಳೋ ಪ್ರಕಾರ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನೀವು ಇಲ್ಲಿ ಕುಳಿತಿದ್ದೀರಿ, ಪರಿಹಾರ ಸಿಗಬೇಕಾದ್ರೆ ಹೇಗೆ ಸಿಗಬೇಕು? ನಿಮ್ಮಲ್ಲಿ ನೆಟ್ವರ್ಕೇ ಇಲ್ಲ ಅಂತೀರಿ, ಹಾಗಾದರೆ ನಿಮಗೆ ಹೇಗೆ ಪರಿಹಾರ ಕೊಡಲಿಕ್ಕಾಗುತ್ತೆ? ಈಗ ನಮಗೆ ಮೊಬೈಲ್ ಫಸ್ಟ್ ಆಫ್ ಆಲ್ ನಮಗೆ ಮೊಬೈಲ್ ಕೊಟ್ಟಿಲ್ಲ ಅವರು, ನಮ್ಮ ಓನ್ ಮೊಬೈಲ್ ನಾವು ಯೂಸ್ ಮಾಡ್ತಿದ್ದೇವೆ. ಈಗ ಒಂದು ಅವರು ಇದು ಬೆಳೆ ಸಮೀಕ್ಷೆ ಇರಲಿ ಅಥವಾ ಆಧಾರ್ ಸೆಟ್ಟಿಂಗ್ ಇರಲಿ, ಆಧಾರ್ ಸೆಟ್ಟಿಂಗ್ ಅಂದರೆ ನಾವೀಗ ಜನಗಳನ್ನು ಕಳಿಸ್ತೇವೆ, ಇವತ್ತು ಆಧಾರ್ ಸೆಟ್ಟಿಂಗ್ ನಾವು ಮಾಡ್ತೇವೆ ಅಂತ. ಆದರೆ ಜನಗಳು ಬಂದಾಗ ನಮ್ಮಲ್ಲಿ ಅವರ ಗೌರ್ಮೆಂಟಿಗೆ ಕೊಟ್ಟಂಥ ಸರ್ವರೇ ಸರಿ ಇಲ್ಲ ಅದು. ಯಾಕಂದರೆ ಯಾವಾಗಲೂ ಬಂದಾಗ ಅದು ಸರ್ವರ್ ಇರುವುದಿಲ್ಲ, ಮತ್ತು ಪುನಃ ಅವರು ಸರ್ವರ್ ಸರಿಯಾದಾಗ ಅವರು ಇರುವುದಿಲ್ಲ. ಅದು ಸಮಸ್ಯೆ ಇದೆ. ಅದನ್ನು ಫಸ್ಟ್ ನಿರ್ವಹಣೆ ಮಾಡಬೇಕು, ಅಥವಾ ಅದನ್ನು ಅವ್ರಿಗೆ ಏನಾದರೂ ಹೊಸ ತಂತ್ರಜ್ಞಾನ ಅದಕ್ಕೆ ಉಪಯೋಗಿಸಿ ನಮ್ಗೆ ಕೊಡಬೇಕು, ಕೊಟ್ಟರೆ ನಾವು ಮಾಡ್ಬೋದು. ಈಗ ಆಧಾರ್ ಸರಿ ಇಲ್ಲ, ಆಧಾರ್ ಸೀಡಿಂಗ್ ಆಗಲಿಲ್ಲ ಅಂತಂದಾಗ ಜನರು ಏನಂತಾರೆ? ಜನರಂದ್ರೆ ವೆಯ್ಟ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆಯಿಂದ ಬಂದು. ಅದು OTP ಎಲ್ಲ ನಾವು ಪಡಿಬೇಕಾಗ್ತದೆ ಅವರಿಂದ. ಸೊ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಮತ್ತೆ ಬೈದು ಸಹ ಹೋಗ್ತಾರೆ ನಮಗೆ ಲೇಟ್ ಆದರೆ. ಮತ್ತು ನಾವು ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿ ಮನೆಯಲ್ಲಿ ಹೋಗಿ ಅವರ ಹತ್ರ OTP ತಗೊಂಡೆಲ್ಲ ಕೆಲಸ ನಿರ್ವಹಿಸ್ತಿದ್ದೇವೆ. ಜನರಿಗೆ ಅದೊಂದು ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಈಗ ಕೂಲಿ ಕೆಲಸಕ್ಕೆ ಹೋಗೋರು ನಮ್ಮನ್ನು ಕಾಯ್ತಾ ಕೂತಿರ್ತಾರೆ, ಇನ್ನೊಂದು ಸಲ ಬನ್ನಿ ಅಂತ ಹೇಳಿದಾಗ ಆ ದಿನದ ಕೂಲಿ ಅವರಿಗೆ ಯಾರು ಕೊಡ್ತಾರೆ? ಸುಮ್ಮನೆ ಒಂದು ಪಾಪದ ಸಂಸಾರಗಳು ಅಥವಾ BPL ಕಾರ್ಡ್ ಹೋಲ್ಡರ್ಸೇ ಸುಮಾರು ಜನ ಇರ್ತಾರೆ. ಅವರಿಗೆ ಆ ಎಲ್ಲ ಕೆಲಸವನ್ನು ಬಿಟ್ಟು ನಮ್ಮಲ್ಲಿ ಬರ್ತಿದ್ದಾರೆ. ನಮ್ಮಲ್ಲಿ ಒಂದು ನಂಬಿಕೆ ಇರ್ತದೆ ಅವರಿಗೆ, ನಾವೊಂದು ವಿಶ್ವಾಸದಲ್ಲಿ ಅವ್ರನ್ನ ಕರೆಸಿರ್ತೇವೆ, ಇವತ್ತು ಮಾಡ್ತೇವೆ ಅಂತ. ಇನ್ನೊಮ್ಮೆ ಬಂದು ಅಂತ ಹೇಳಿದಾಗ ಅವರು ನೇರವಾಗಿ ನಮಗೆ ಹೇಳಲಿಕ್ಕೆ ಆಗದಿದ್ರು ಅವ್ರ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇಟ್ಕೊಂಡು ಇವ್ರು ಏನು ಮಾಡೋದಿಲ್ಲ ಕೆಲಸ, ಆ ರೀತಿ ಎಲ್ಲ ಬೈಕೊಂಡು ಹಿಂದೆ ಹೋಗ್ತಾರೆ. ಈಗ ಇವತ್ತಷ್ಟೇ ನೀವು ಪ್ರಶಸ್ತಿ ಪಡೆದಿರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಹೇಳೋದಂತ ಹೇಳಿದರೆ ನಮಗೆ ಮೂಲಭೂತ ಸೌಕರ್ಯ ಕೊಡಬೇಕು. ನಾವು ಇತರೆ ಇಲಾಖೆ ಕೆಲಸನೂ ಮಾಡ್ತಾ ಇದ್ದೇವೆ. ಈಗ ನಮಗೆ ಇಲ್ಲೇ ಕೆಲವು ಆಫೀಸಲ್ಲಿ ನಾವೀಗ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮಗಂತೂ ಸಪ್ರೇಟ್ ಆಫೀಸ್ ಎಲ್ಲೂ ಇಲ್ಲ. ಹಾಗಾಗಿ ಫಸ್ಟ್ ನಮಗೆ ಮೂಲಭೂತ ಸೌಕರ್ಯ ಕೊಡಲಿ. ನಾವು ಮಾಡ್ತೇವೆ, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ, ಸೌಕರ್ಯ ಕೊಡಬೇಕು ನಮಗೆ. ಮತ್ತು ಈಗ ಆ್ಯಪ್ ತಂತ್ರಾಂಶದ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ನೇಮಕಾತಿಯಾಗಿ ಟೆಕ್ನಿಕಲ್ ಹ್ಯಾಂಡ್ ಆಗಿ ಅಲ್ಲ. ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರೋದು ಮಾತ್ರ ಟೆಕ್ನಿಕಲ್ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಹಾಗೆ ಇದನ್ನೆಲ್ಲ ಸರಿ ಮಾಡಿದರೆ ನಾವು ಮುಂದೆ ತೀರ್ಮಾನ. ಟೆಕ್ನಿಕಲ್ ಹ್ಯಾಂಡ್ ಆಗಿ ನೇಮಕಾತಿ ಆಗಿಲ್ಲ, ಟೆಕ್ನಿಕಲ್ ಕೆಲಸ ತಪ್ಪಾಗೋದಿಲ್ವಾ? ಹೌದು, ತಪ್ಪಾಗ್ತದೆ. ನಾವು ನೇಮಕಾತಿಯಲ್ಲಿ ಟೆಕ್ನಿಕಲ್ ಹ್ಯಾಂಡ್ ಅಂತ ನಮ್ದು ಎಲ್ಲೂ ಮೆನ್ಷನ್ ಆಗಿಲ್ಲ. ನಾವು ಮಾಡ್ತಾ ಇರೋದು ಮಾತ್ರ ಎಲ್ಲ ತಂತ್ರಾಂಶದ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಯಾವುದು ಆಧಾರ್ ಸೀಡಿಂಗ್ ಆಗಲಿ, ಲ್ಯಾಂಡ್ ಬೀಟ್ ಆಗಲಿ, ಇನ್ನು ಇತರ ಕೆಲಸ, ಬೆಳೆ ಕಟಾವು, ಬೆಳೆ ಸಮೀಕ್ಷೆ, ಇದೆಲ್ಲ ಇತರೆ ಇಲಾಖೆ ಕೆಲಸಗಳು. ನಮ್ಮ ಕೆಲಸ ಅಲ್ಲ ಅದು. ಬೆಳೆ ಕಟಾವು ಅದು ಕೃಷಿ ಇಲಾಖೆ ಕೆಲಸ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಷ್ಟು ವರ್ಷದಿಂದ? ಅದು 2017ರಲ್ಲಿ ಬಿಟ್ಟಿದ್ದಾರೆ. 2017ರಿಂದ ಇಲ್ಲಿ ತನಕನೂ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಫೆಸಿಲಿಟಿ ಇನ್ನೂ ಕೊಡಲಿಲ್ಲ. ಹಾಗೆ ಇನ್ನು ಇತರ ಸಮಸ್ಯೆಗಳು ತುಂಬ ಉಂಟು. ನಮ್ಮ ಒಬ್ಬರದ್ದಂತಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ತುಂಬ ಸಮಸ್ಯೆ ಉಂಟು. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಇದು ಸರಿಪಡಿಸಿ ನಮಗೆ ಏನು ಫೆಸಿಲಿಟಿ ಉಂಟು ಅದನ್ನು ಕೊಡಲಿ, ಕೆಲಸ ಮಾಡ್ತೇವೆ. ತಾಲೂಕಿನ ಗ್ರಾಮ ಸಹಾಯಕ ಸಂಘದ ಅಧ್ಯಕ್ಷರಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ಸತೀಶ್ ಕೆ. ಓಕೆ, ಏನು ಹೇಳ್ತೀರಿ? ಇದು ಏನಂತ ಹೇಳಿದ್ರೆ ಸರ್, ನಾವೀಗ ಗ್ರಾಮ ಆಡಳಿತಾಧಿಕಾರಿ ಅವರು ಒಂದು ಮುಷ್ಕರಕ್ಕೆ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಿದ್ದೇವೆ. ಯಾಕೆ ಅಂತ ಹೇಳಿದರೆ ನಮಗೆ ಅವರು ಇದ್ದಾಗ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೆ ಫಸ್ಟ್ ಆಫ್ ಆಲ್. ಮತ್ತೆಂತ ಹೇಳಿದರೆ ಅವರಿಗೆ ಎಷ್ಟು ಒತ್ತಡ ಬೀಳ್ತದೆ, ಆ ಒತ್ತಡಗಳೆಲ್ಲ ನಮಗೆ ಕೂಡ ಬೀಳ್ತದೆ. ಆಗ ನಮಗೆ ಕೂಡ ಅವರಿಗೆ ಒತ್ತಡ ಬಿದ್ದಾಗ ಹೈಯರ್ ಆಫೀಸರ್ ಅವರನ್ನು ಕೇಳುವಾಗ ಅವರು ನಮ್ಮಲ್ಲಿ ಬಂದು ಇದು ಮಾಡ್ತಾರೆ, ನೀವು ಇಷ್ಟಿಷ್ಟು ಕೆಲಸ ಮಾಡಲೇಬೇಕು ಅಂತೇಳಿ ಒತ್ತಡ ಆಗ್ತಿದ್ದಾರೆ. ಈ ಒತ್ತಡವನ್ನೆಲ್ಲ ನಿವಾರಿಸಿದರೆ ಮಾತ್ರ ಅವರ ಪರವಾಗಿ ನಾವು ಕೂಡ ಸ್ವಲ್ಪ ಫ್ರೀ ಆಗ್ತಿದ್ದೇವೆ. ಹಾಗೆ ನಮ್ಮದು ಕೂಡ ಒಂದು ತುಂಬ ವರ್ಷದಿಂದ ಒಂದು ಗ್ರಾಮ ಸಹಾಯಕರ ಕಾಯಮಾತಿಯು ತುಂಬ ದಿನದಿಂದ ಅದು ಒಂದು ಬಾಕಿ ಉಳಿದ ಕಡತವೇ ಆಗಿದೆ ಅದು. ಹಾಗೆ ಇವರು ನಮಗೆ ಈ ಒಂದು ಪ್ರತಿಭಟನೆಯಲ್ಲಿ ಅವರು ನಮಗೆ ಅವರ ಒಂದು ಏನು ಒಂದು ಅವರ ಬೇಡಿಕೆ ಉಂಟು, ಆ ಬೇಡಿಕೆಯಲ್ಲಿ ನಮ್ಮನ್ನು ಕೂಡ ಗ್ರಾಮ ಸಹಾಯಕರನ್ನು ಕೂಡ ಒಂದು ಕಾಯಮಾತಿ ಮಾಡಬೇಕು ಅಂತೇಳಿ ಸೇರಿಸ್ಕೊಂಡಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಈ ದಿನ ಒಂದು ಸಾಂಕೇತಿಕವಾಗಿ ಬೆಂಬಲವನ್ನು ನೀಡ್ತಿದ್ದೇವೆ. ಯಾವುದೇ ಕೆಲಸಗಳು ಆಗಲಿಲ್ಲ ಅಂತಂದರೆ ಮೊದಲು ಬೈಯುವಂಥದ್ದು ವಿಎಗೆ ಬೈಯೋದ ಜೊತೆಗೆ ವಿಎ ಸಮಸ್ಯೆ ಏನು ಅಂತ ನಾವು ಯಾವತ್ತೂ ಕೇಳಿರಲಿಲ್ಲ. ಆದರೆ ಇವತ್ತು ಇಲ್ಲಿ ಕುಳಿತವರು ತಮ್ಮ ಸಮಸ್ಯೆಗಳು ಏನು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ನಮಗೆ ಕೊಟ್ಟಂತಹ ಆ್ಯಪ್ಗಳು ವರ್ಕ್ ಆಗ್ತಾ ಇಲ್ಲ, ಆ್ಯಪ್ಗಳಲ್ಲಿ ವರ್ಕ್ ಮಾಡೋಕ್ಕಾಗ್ತಿಲ್ಲ, ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾವು ಶನಿವಾರ ಭಾನುವಾರವೂ ಕೂಡ ಫೀಲ್ಡ್ಗೆ ಇಳಿಬೇಕಾದಂಥ ಅನಿವಾರ್ಯತೆಗಳು ಸೃಷ್ಟಿ ಆಗ್ತದೆ. ಹೀಗಿರುವಾಗ ನಾವು ಬದುಕೋದಾದರೂ ಹೇಗೆ? ನಮ್ಮ ಸೌಲಭ್ಯಗಳು, ಅಲ್ಲೊಬ್ಬರು ಲೇಡಿ ಹೇಳ್ತಾ ಇದ್ರು, ಅವರಿಗೆ ಕನಿಷ್ಠ ಅವರ ಆಫೀಸ್ನಲ್ಲಿ ಟಾಯ್ಲೆಟ್ ಇಲ್ಲ ಅನ್ನುವಂಥದ್ದು. ಇದು ನಮ್ಮ ಆಫೀಸರ್ಸ್ನ ಅಥವಾ ನಮ್ಮ ವಿಎಗಳ ದುರಂತ. ಯಾಕೆಂತಂದರೆ ಇದು ವಾಸ್ತವ ಪರಿಸ್ಥಿತಿ. ಈ ಪರಿಸ್ಥಿತಿ ಯಾವ ರೀತಿಯಾಗಿ ಬಗೆಹರಿಸೋದು? ಈ ಪರಿಸ್ಥಿತಿಯನ್ನು ಬಗೆಹರಿಸಬೇಕಾದವರು ಯಾರು? ನಾವು ಎಲ್ಲದಕ್ಕೂ ವಿಎ ಮೇಲೆ ಹಾಕ್ತೀವಿ ಅಥವಾ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಕೆಲಸಗಳಾಗಿಲ್ಲ ಅನ್ನೋವಾಗ
ತೋರ್ಪಡಿಸುವಂಥ ಆಕ್ರೋಶವನ್ನು ಈಗ ಇವ್ರು ತೋರ್ಪಡಿಸ್ತಾ ಇದ್ದಾರೆ. ಇವರ ಸಮಸ್ಯೆಗಳಿಗೆ ಕೂಡಲೇ ಸರ್ಕಾರ, ಜನಪ್ರತಿನಿಧಿಗಳು ಸ್ಪಂದಿಸುವಂಥ ಅಗತ್ಯ ಇದೆ. ಇಲ್ಲವಾದಲ್ಲಿ ಗ್ರಾಮ ಮಟ್ಟದಿಂದ ಕೆಲಸಗಳು ಆಗೋದಿಲ್ಲ ಅನ್ನುವಂತಹ ಆತಂಕವೂ ಕೂಡ ಇದೆ. ಜನರು ಕೂಡ ಇವರ ಪರವಾಗಿ ಒತ್ತಾಯವನ್ನು ಮಾಡುವಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಆದಿತ್ಯ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.